ನವಮಂಗಳೂರು ಬಂದರು ಕಳೆದ 2 ವರ್ಷಗಳಲ್ಲಿ ರಾಷ್ಟ್ರದ 12 ಬೃಹತ್ ಬಂದರುಗಳ ಪೈಕಿ ಸ್ವಚ್ಛ ಬಂದರು ಪುರಸ್ಕಾರಕ್ಕೆ ಪಾತ್ರವಾಗಿದೆ. ಮಂಡಳಿಯಿಂದ ಅಕ್ಟೋಬರ್ 16 ರಿಂದ ಅಕ್ಟೋಬರ್ 30 ರವರೆಗೆ ಸ್ವಚ್ಛತಾ ಪಾಕ್ಷಿಕ ಕಾರ್ಯಕ್ರಮದ ಅಂಗವಾಗಿ ವಿವಿಧ ಕಡೆ ಸ್ವಚ್ಛತಾ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಎನ್ಎಂಪಿಟಿ ಅಧ್ಯಕ್ಷ ಎವಿ ರಮಣ್ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ನವಮಂಗಳೂರು ಬಂದರಿಗೆ ಭೇಟಿ ನೀಡುವ ಪ್ರವಾಸಿಗರು ಜಿಲ್ಲೆಯ ವಿವಿಧ ಪ್ರದೇಶಗಳಿಗೆ ಭೇಟಿ ನೀಡಿ ವೀಕ್ಷಿಸಲು ಹೆಲಿಕಾಪ್ಟರ್ ಸೌಲಭ್ಯವನ್ನು ಒದಗಿಸುವ ಬಗ್ಗೆ ಚಿಂತನೆ ಇದೆ ಅಂತ ರಮಣ ತಿಳಿಸಿದ್ದಾರೆ. ನವಮಂಗಳೂರು ಬಂದರು ಮಂಡಳಿಯ ಸರಕು ನಿರ್ವಹಣೆ ಈ ಬಾರಿ ಕಳೆದ ವರ್ಷಕ್ಕೆ ಹೋಲಿಸಿದರೆ 11% ಕಡಿಮೆಯಾಗಿದೆ. ಬೇಸಿಗೆಯಲ್ಲಿ ನೀರಿನ ಕೊರತೆಯಿಂದ ಎಂಆರ್ಪಿಎಲ್ ಕೆಲವು ದಿನಗಳ ಕಾಲ ಸ್ಥಗಿತಗೊಂಡಿರುವುದು, ಘಾಟ್ನಲ್ಲಿ ಸಂಚಾರ ಸಮಸ್ಯೆ, ಸರಕು ನಿರ್ವಹಣೆ ಕಡಿತಗೊಳ್ಳಲು ಕೆಲವು ಕಾರಣಗಳಾಗಿವೆ ಅಂತ ರಮಣ ತಿಳಿಸಿದ್ದಾರೆ. What you see today are far improved compared to the streets which were before 2010-2014. And to recollect, to remind you, the Swachh Bharat initiative was launched on 2nd October 2014 by our Prime Minister Shri Narendra Bhai Modi ji on the occasion of Mahatma Gandhi Jayanti. And it's all